ಮದುವೆಯ ಎಲ್ಲ ವಿಧಿವಿಧಾನ ಧಾರ್ಮಿಕ ಪ್ರಕಾರದಂತೆ ನಡೆದಿದ್ದವು. ಆದರೆ ವಧು ತಾಳಿ ಕಟ್ಟಿಸಿಕೊಳ್ಳಲು ನಿರಾಕರಿಸಿದ್ದರಿಂದ ಮದುವೆ ಮುರಿದು ಬಿದ್ದ ಘಟನೆ ತುಮಕೂರಲ್ಲಿ ನಡೆದಿದೆ. ಹುಡುಗಿ ಜೊತೆ ಮದುವೆ ಸಂಬಂಧ ಮುಂದುವರಿಸಲು ನಿರಾಕರಿಸಿದ ವರ ಹಾಗೂ ಕುಟುಂಬಸ್ಥರು ಪೊಲೀಸರ ಸಮ್ಮುಖದಲ್ಲಿ ರಾಜಿ ಸಂಧಾನಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ 1 ಲಕ್ಷ ಹಣ ವರನ ಕಡೆಯವರಿಗೆ ನೀಡಲು ಒಪ್ಪಿದ ವಧುವಿನ ತಂದೆ ಮದುವೆಗೆ ನೀಡಿದ ಚಿನ್ನಾಭರಣ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಕೊಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ರಾಜಿ ಸಂಧಾನ ನಡೆದಿದೆ. ಇದೇ ವೇಳೆ ಮದುವೆ ಖರ್ಚು ಎಂದು ವರನ ಕಡೆಯವರು 1 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಮದುವೆ ಮುರಿದು ಬಿದ್ದ ನಂತರ ತಮ್ಮ ಮನೆಗಳತ್ತ ಸಂಬಂಧಿಕರು ಹೊರಟು ಹೋಗಿದ್ದಾರೆ. ತನ್ನ ಮಾವನ ಮಗನ ಜೊತೆ ವಧು ಪ್ರೀತಿಸ್ತಾ ಇದ್ಲು. ಹೀಗಾಗಿ ಆಕೆ ಮದುವೆಗೆ ನಿರಾಕರಿಸಿರುವುದು ಬೆಳಕಿಗೆ ಬಂದಿದೆ. ವಧುವಿನ ಪ್ರಿಯಕರ ನಿನ್ನೆ ರಾತ್ರಿಯಿಂದಲೇ ಕಲ್ಯಾಣ ಮಂಟಪದಲ್ಲಿ ಕಾಣಿಸಿಕೊಂಡಿದ್ದ. ಪ್ರಿಯಕರನನ್ನ ಕಂಡು ವಧು ಮದುವೆಗೆ ನಿರಾಕರಿಸಿದ್ರು. ತಾಳಿ ಕಟ್ಟಿಸಿಕೊಳ್ಳುವ ವೇಳೆ ವಧುವಿನ ನಿರ್ಧಾರವನ್ನು ಕೇಳಿ ವರನ ಕಡೆಯವರು ದಂಗಾಗಿ ಹೋಗಿದ್ದಾರೆ. ನಂತರ ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು. ಸ್ಟಡಿಗ ಒಳ್ಳೆ ಮನುಷ್ಯ, ಹೆಣ್ಣು ಸಿಗಿದ ಕಾರಣಕ್ಕೆ ಹೋಗಿ ನಾವೇ ಮಾಡ್ಕೊಂತೀವಪ್ಪ ಅಂತೇಳಿ ಹೋಗಿ ಇಲ್ಲ ನೋಡ್ಕೊಂಡು ಬಂದರು. ತಂದೆ ಹುಡುಗರ ಅಪ್ಪ ಪಾಪ ಒಳ್ಳೆ ಮನುಷ್ಯ, ಹುಡುಗನಿಗೆ ಒಳ್ಳೆ ಸಿಗಲಿಲ್ಲ ಅಂದ್ಕೊಂಡು ಏನೋ ಯಾರೋ ಕೊಟ್ರಪ್ಪ ಅಂತೇಳಿ ಗೌರವದಿಂದ ಮಾಡ್ಕೊಂಡು ನಾವೇ ಮಾಡ್ಕೊಂತೀವಪ್ಪ ಅಂತ ಒಂದು ನಿಮ್ಮದು ನಮ್ಮದು ಅಂತೇಳಿ ಮಾಡ್ಕೊಂಬಂದು ರಾತ್ರಿ ಬಂದು ಹೆಂಗಿದು ರಿಸೆಪ್ಷನ್ ಆಯಿತು, ಅರ್ಶಿನ ಶಾಸ್ತ್ರ ಆಯಿತು. ಬೆಳಗ್ಗೆ ದಾರಿ ಮುಹೂರ್ತಕ್ಕೆ ಹೋಗಿ ಕಂಕಣ ಕಟ್ಟಿ ತಾಳಿ ಕಟ್ಟಬೇಕಾದ್ರೆ ಹುಡುಗಿ ನಾನು ಆಗಲ್ಲ ಅಂತ ಒಂದು ವಿಚಾರ. ಹಂಗಾಗಿ ಏನು ಕಾರಣ ಅಂದರೆ ಅವರು ಯಾರೋ ಅತ್ತೆ ಮಗ ಇದ್ದಂತೆ, ಒಬ್ಬ ಹುಡುಗಿರ ಅತ್ತೆ ಮಗ, ಅವರ ಅಪ್ಪನ ತಂಗಿ ಮಗ ಒಬ್ಬ ಹುಡುಗಿದ್ದಂತೆ. ರಾತ್ರಿ ಬಂದು ಇಲ್ಲೇ ಒಂದು ಚೌಟ್ರಿ ಹತ್ರ ಬಂದು ಗಾಡಿ ಮಾಡಿಬಿಟ್ಟು ಫೋನ್ ಮಾಡಿ ಸ್ಟೇಷನ್ಗೆ ಬಂದು ಶರಣರಾಗವನೆ. ಆದ ಕಡೆಯಿಂದ ಅವರೆಲ್ಲ ಬಂದು 9:30 ಬಂದು ಎಲ್ಲ ಇಲ್ಲಿ ಸ್ಟೇಷನ್ದಾಗಿ ಇದು ಮಾಡಿಬಿಟ್ಟು ಪೊಲೀಸ್ನರೆಲ್ಲ ಮಾಡಿ ತೀರ್ಮಾನ ಮಾಡಿ ರೀಫಂಡ್ ಕೊಡ್ರಿ ಅಂತೇಳಿ ರೀಫಂಡ್ ಕೊಡ್ತಾರೆ. ಅವ್ರು ರೀಫಂಡ್ ಎಲ್ಲ ಕೊಡೋಕ್ಕಾಗುತ್ತೆ. ಅವರು 1 ಲಕ್ಷ ಕೊಡ್ತೀವಿ ಅಂತ ಒಪ್ಪಿಗೆ. ಹುಡುಗರ ಅಪ್ಪ ಏನು ಮಾಡೋದು, ಏನು ಆಯ್ತಪ್ಪ ನಿನ್ನ ಇಷ್ಟು ಕೂಡ ಆಯ್ತು, ನಮ್ಮ ಮನೇಲಿ ಕಳ್ಬಿಟ್ಟಲ್ಲ ಬಿಡ ಅಂತೇಳಿ ಒಪ್ಪಿಗೆ ಈಚೆ ಬಂದವ್ರೆ. ಈಗೆಲ್ಲ ಇಲ್ಲೇ ಇದೆಲ್ಲ ಇಲ್ಲೇ ಇದೆ. ಹುಡುಗರು ಆಹಾರ ಊಟ ತಿಂದು ಏನಿಲ್ಲ, ಬಂದು ನೆಂಟುಗಳೆಲ್ಲ ಹೋಗ್ಬಿಟ್ಟಲ್ಲ. ನಾವು ಹಂಗಾಗಿ ಭಾಳ ಅದು ಇದು ಮಾಡಿಬಿಟ್ಟು ಮೋಸ ಮಾಡೋಕ್ಕೆ. ಈಗ ಎಷ್ಟು ಕೊಡ್ತೀವಿ ಅಂದ್ರೆ ಹುಡುಗಿಯರ ಮನೆಯವ್ರು ಕೊಡ್ತೀವಿ ಅಂದ್ರೆ ಹುಡುಗರ ಮನೆಯವರು ಅಲ್ಲ, ಅವ್ರು ತಪ್ಪಿದೆ. ಹುಡುಗರ ಮೇಲೆ ತಪ್ಪಿಲ್ಲ, ಅವ್ರು ಮಾಡ್ಕೊಂಡ್ರೆ ಅವರು ಅಲ್ಲ ಹುಡುಗಿಯರ ಮನೆಯವರು 1 ಲಕ್ಷ ಕೊಡ್ತೀವಿ ಅಂತ ಅವ್ರ ಅಪ್ಪ ಒಪ್ಪಿನ ಬಟ್ಟೆ ಇದು ಉಂಗುದ್ದು ಅದೇ ರೇಷ್ಮೆ ಹುಟ್ಟಿದ್ದು ತಿಂಡಿ ಇದು ಎಲ್ಲ 1 ಲಕ್ಷ ಕೊಡ್ತೀವಿ ಅವ್ರಿಗೆ. ಏನೋ ನಿಮ್ಮ ಮನೆ ಹಾಳು ಮಾಡ್ಕೊಂಡ್ರಿ ಅಂತ ಹುಡುಗರಪ್ಪನ ಬೈದು ಆಯ್ತು ಒಪ್ಕೊಂಡು ಬಂದವನೇ. ಅಷ್ಟೊಂದು ಮಧ್ಯವರ್ತಿಗಳು ಆಯ್ತು ಬಿಡ್ರಪ್ಪ ಅಂತೇಳಿ ನಮ್ಮ ವೆಂಕಟೇಶ್ ಅಣ್ಣವರು ಅವರೆಲ್ಲ ಹೇಳಿ ತೀರ್ಮಾನ ಮಾಡಿ ಒಂದು ಹಂತಕ್ಕೆ ತಂದು ಆಯ್ತಪ್ಪ 6ನೇ ತಾರೀಕು ಕೊಡ್ತೀನಿ ಒಪ್ಕೊಂಡು ಹೋಗ್ಯಾರ. ಪ್ರಿಯಕರಂದೆ ಅವರು ಪ್ರಿಯಕರ ಅಲ್ಲೇ ಪಕ್ಕ ಒಂದು 2-3 ಕಿಲೋಮೀಟರ್ ಅಂತೆ. ಊರ ಹೆಸರು ಗೊತ್ತಿಲ್ಲ. ಅವ್ರ ಸ್ವಂತ ಅತ್ತೆ ಮಗನೇ ರಾತ್ರಿನೇ ಬಂದವನೇ. ತೊರೆಕೆಂಪಳ್ಳಿ ರಾತ್ರಿನೇ ಬಂದು ಇಲ್ಲಿ ಬಂದು ಸೆಂಟ್ರಾಗಿ ನಾನು ಮದುವೆ ಹುಡುಗಿ ಸುಮ್ಮನೆ ಮೋಸ ಮಾಡ್ತಾವ್ರೆ. ನಾನು ಮದುವೆ ಹುಡುಗಿ ಕಡೆಯಿಂದ ಫೋನ್ ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸಿ ಇಲ್ಲಿ ಬಂದು ಸೆಂಟ್ರಾಗಿ ಅವನೇ ಫೋನ್ ಕಳಿಸಿ ಇಲ್ಲಿ ಪೊಲೀಸ್. ಹುಡುಗಿಯರ ಮನೆಯವ್ರಿಗೆ ಗೊತ್ತಿತ್ತ ಮುಂಚೆ ವಿಚಾರ ಎಲ್ಲ? ಗೊತ್ತದೆ ಖಂಡಿತವಾಗ್ಲೂ ಗೊತ್ತದೆ. ಏನಂದರೆ ಹುಡುಗ ಒಳ್ಳೆಯ ಹೆಸರು ಏನೇ ನಮ್ಮ ಹುಡುಗಿ ಚೆನ್ನಾಗಿರಲಿ, ಒಳ್ಳೆ ಮನೆಗಿರಲಿ ಅಂತೇಳಿ ಮೋಸ ಮಾಡಿಬಿಟ್ರೆ, ಮೋಸ ಮಾಡಿರೋ ಅದು ನೆಕ್ಸ್ಟ್ ಬರ್ದವರು ನಮ್ಮ ಹುಡುಗಿ ಚೆನ್ನಾಗಿರಲಿ ಅಂತ ಅವ್ರ ಅಪ್ಪಮ್ಗೆ ಯಾರು ಇಷ್ಟ ಅಲ್ವಾ ನಮ್ಮ ಹುಡುಗಿ ಚೆನ್ನಾಗಿರಲಿ ಅಂತ. ಇಲ್ಲಿ ಆ ಹುಡುಗಿನೇ ಬಾಯ್ಬಿಟ್ಟು ನಾನು ಆಗಲ್ಲ, ನಾನು ಹುಡುಗನ ನಾನು ತಿಳಿಸಿದ್ದೀನಿ, ಅವನ್ನೇ ಆಗ್ತೀನಿ ಅಂತ ಹುಡುಗಿ ಕಡೆಯಿಂದ ಒಳ್ಳೆ ಮಾತು ಬಂದಾಗ ಅದನ್ನು ಇಲ್ಲಿ ಒಪ್ಪಿಗೆ ಬರ್ಕೊಟ್ಟು. ತಮ್ಮ ಹೆಸರು ಮಣ್ಣೇನ ಮಯ ಅಂತ 3 ರೂಪಾಯಿ ಕೊಪ್ಪಳ